ಮೇಯ್ಕ್ ಕುರೆ ಅಂಡ ದೆಕ್ಕುವ ಕುಂಟು ಕುರೆ ಅಂಡ ಅರ್ದುವ ಆಂಡ ಮನಸ್ಸು ಕುರೆ ಅಂಡ ದೇವೇರ್ನ ಪ್ರಾರ್ಥನೆ ಮಲ್ಪೊಂದು ಕರ್ನಾಟಕ ಫಿಲ್ಮ್ ಚೇಂಬರ್ ಗುರುಕಾರ್ಯರು ಎಸ್.ಎ. ಚೆನ್ನೇಗೌಡ ಪಂತಿರು ಕಕ್ಕೆಪದವು ಗರೋಡಿಡೆ ಬ್ರಹ್ಮಕಲಶದ ಧಾರ್ಮಿಕ ಸಭೆಟಾರು ಪಾತಿರಿಯರು ಬಂಟ್ವಾಳ ತಾಲೂಕು ಕಕ್ಕೆಪದವು ಬ್ರಹ್ಮಬೈದೇರ್ಲೆ ಗರೋಡಿಡೆ ಬ್ರಹ್ಮಕಲಶದ ಧಾರ್ಮಿಕ ಸಭೆ ಐತಾರ ಬಯ್ಯ ನಡೆದಿತ್ತೇನೆ ಸಿನಿಮಾ ಕಲಾವಿದರು ವಿಜಯ ರಾಘವೇಂದ್ರ ಪಾತಿರ್ದು ಎಡ್ಡೆ ಮನಸ್ಸು ಎಡ್ಡೆ ಯೋಚನೆ ಉಪ್ಪನ ಎಡ್ಡೆ ಜಾಗೆ ಒಂದು ಮಾತ ಮುಲ್ಪ ಒಟ್ಟು ಸೇರಿದಂಡು ಭಕ್ತರ ಬೇಡಿಕೆ ಪ್ರಾರ್ಥನೆಗೆ ಮುಲ್ಪ ಗೆಲ್ಮೆ ತಿಕ್ಕಡು ಎಂದು ಪಂಡೀರು ಮಾತೆರೆಗ್ಲ ನಮಸ್ಕಾರ. ತುಳು ಒಂತೆ ಪಾತೆರ್ವೆ ಪಣ ಪೂರ ಅರ್ಥ ಹಾಕೊಂಡು ಮಾತೆಲ್ಲ ಪಾತೆರ್ನಾಗ ಆರ್ನ ಪಾತೆರಕ್ಕೆ ಏನೊಂದು ಅವೇನು ಪೂರ ಒಂಜಿ ಅಟೆನ್ಷನ್ ಕೊರ್ದು ಅರ್ಥ ಮಂತೊಂಡ್ರೆ ಏನು ಟ್ರೈ ಮಂತೊಂದಿದ್ದೆ. ಇದಕ್ಕೆ ಮೇಲೆ ತುಳು ಮಾತಾಡಿದ್ರೆ ಜೋಕ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಬಹಳ ಇಷ್ಟಪಡುವಂಥ ಭಾಷೆ, ಇಷ್ಟಪಡುವಂಥ ಸ್ಥಳ, ಅದಕ್ಕೆ ಕಾರಣ ಕೂಡ ಇದೆ. ಎಲ್ಲರೂ ಭಾಳ ಪ್ರೀತಿಯಿಂದ ಮಂಗಳೂರಿನ ಅಳಿ ಅಂತ ಕರೀತಾರೆ. ಅದು ಒಂದು ಕಡೆ ಭಾಳ ಖುಷಿ ಕೊಟ್ಟರೆ ಇನ್ನೊಂದು ಕಡೆ ಬಹಳ ಜವಾಬ್ದಾರಿಯನ್ನು ಕೂಡ ಕೊಡುತ್ತೆ. ಬಹಳ ಭಕ್ತಿಪೂರ್ವಕವಾದ ಅರ್ಥಗರ್ಭಿತವಾದ ಮಾತುಗಳನ್ನು ಮಹನೀಯರು ಮಾತಾಡಿದ್ದಾರೆ ಇಲ್ಲಿ. ಸರಿ, ಇನ್ನೇನಪ್ಪ ಮುಂದೆ ಕರೆದ್ರು, ವೇದಿಕೆ ಮುಂದಕ್ಕೆ ಕರೆದು ಈ ಥರ ಸನ್ಮಾನ ಅಂತ ಹೇಳಿದ ತಕ್ಷಣ ಮಳೆ ಶುರುವಾಯಿತು. ಅದಕ್ಕೆ ನೀವೆಲ್ಲರೂ ಕಾರಣ, ನಿಮ್ಮೆಲ್ಲರ ಉಪಸ್ಥಿತಿ ಕಾರಣ, ನಿಮ್ಮೆಲ್ಲರ ಮನಸ್ಥಿತಿಗಳ ಕಾರಣ. ನಾನು ಏನಕ್ಕೆ ಈ ಸಂದರ್ಭದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಈ ಒಂದು ಕ್ಷಣದಲ್ಲಿ ಬರೀ ಒಳ್ಳೆಯದೇ ತುಂಬಿಕೊಂಡಿರುವಂಥ ಒಂದು ವೇದಿಕೆ ಇದು. ಈ ಜಾಗ ಒಳ್ಳೆ ಯೋಚನೆಗಳು, ಒಳ್ಳೆಯ ಮನಸ್ಥಿತಿಗಳು, ಒಳ್ಳೆಯ ಉದ್ದೇಶಗಳು, ಬರೀ ಒಳ್ಳೆಯದನ್ನೇ ತುಂಬಿಕೊಂಡಿರುವಂಥ ಈ ಸಂದರ್ಭ. ಜೊತೆಗೆ ನಮ್ಮ ತಂದೆಯವರು ಅದೇ ವೇದಿಕೆ ಮೇಲೆ ನಾನು ಕುಳಿತುಕೊಳ್ಳುತ್ತಾ ಒಂದು ಸದಾವಕಾಶ, ಸೌಭಾಗ್ಯ ಇವೆಲ್ಲವೂ ನನಗೆ ಒದಗಿ ಬಂದಿದೆ. ಹಾಗಾಗಿ ಇಷ್ಟೆಲ್ಲ ಒಳ್ಳೆಯದಾದಮೇಲೆ ಈ ಸಂದರ್ಭ ಬಿಟ್ಟು ಬೇರೆ ಯೋಚನೆ ಯಾವುದು ನನ್ನ ತಲೆಯಲ್ಲಿ ಬರ್ತಾ ಇಲ್ಲ. ಆಗಲೇ ಗುರುಗಳು ಹೇಳಿದಾಗೆ ಈ ಕ್ಷೇತ್ರದಲ್ಲಿ ಯಾರು ತಮ್ಮ ಪ್ರಾರ್ಥನೆಗಳನ್ನ ತೊಗೊಂಡು ಬರ್ತಾರೆ, ಯಾರು ತಮ್ಮ ಬೇಡಿಕೆಗಳನ್ನ ತೊಗೊಂಡು ಬರ್ತಾರೆ, ತಮ್ಮ ಸಂಕಷ್ಟಗಳನ್ನು ಬಗೆಹರಿಸಬೇಕು ಅಂದ್ಕೊಂಡು ಬರ್ತಾರೋ ಅವ್ರಿಗೆಲ್ರಿಗೂ ಈ ಶಕ್ತಿ, ಈ ದೈವ ಶಕ್ತಿ ನಿರಂತರವಾಗಿ ಅವರ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇರಲಿ, ನಿರಂತರವಾಗಿ ಅವ್ರಿಗೆ ಖುಷಿಯನ್ನು, ಸಂತೋಷವನ್ನು, ಅಭಿವೃದ್ಧಿಯನ್ನು ಕೊಡ್ತಾ ಇರಲಿ. ಕರ್ನಾಟಕ ಫಿಲ್ಮ್ ಚೇಂಬರ್ ಆ್ಯಂಡ್ ಕಾಮರ್ಸ್ದ ಗುರುಕಾರೆ ಎಸ್.ಎ. ಚೆನ್ನೇಗೌಡ ಪಾತಿಯದ್ದು ಮೇಯ್ಕ್ ಕುರೆ ಆಂಡ ದಿಕ್ಕುವ ಕುಂಟುಕು ಕುರೆ ಆಂಡ ಅರ್ದುವ ಆಂಡ ಮನಸ್ಸಿಗೆ ಕುರೆ ಆಂಡ ದೇವೇರಿನ ಪ್ರಾರ್ಥನೆ ಮಲ್ಪೋಡು, ನಾಮಸ್ಮರಣೆ ಮಲ್ಪೋಡು, ಇಂಚಿನ ಸನ್ನಿಧಿಗೆ ಬರ್ಪುಣ ಒಬ್ಬಕ ಇಂಚಿನ ಕಾರ್ಯಕ್ರಮಟ್ಟು ಪಾಲ್ದೆ ತೊನ್ನವೇ ಒಂಜಿ ಪವಾಡ ಅಂತ ಪಂಡೀರು. ಆಸ್ತಿಕ ಮಾಯಸರೆ, ನೀವೆಲ್ಲ ತಿಳುವಳಿಕೆ ಇರ್ತಕ್ಕಂಥ ಪ್ರಾಜ್ಞರು, ನೀವೆಲ್ಲ ವಿದ್ಯಾವಂತರು, ಬುದ್ಧಿವಂತರು. ಆಗಲೇ ಹೇಳ್ತಾ ಇದ್ರು, ನಾವು ದೇವಸ್ಥಾನ ಬರ್ತೀವಿ, ಗುಡಿ ಕಟ್ತೀವಿ, ಕೋಟಿ ಚೆನ್ನಯ್ಯ ಹೆಸರು ಹೇಳೋಕ್ಕೆ ಒಂದು ಖುಷಿ ಆಗುತ್ತೆ ನಮಗೆ. ಅವ್ರ ಹೆಸರಿನಿಂದ ಮಾಡಿದ ಗರಡಿ ಈ ದೇವಸ್ಥಾನಗಳು ಬಹಳ ಪವಿತ್ರವಾದದ್ದು. ಯಾಕಂದರೆ ಮನುಷ್ಯನಿಗೆ ಏನಾದ್ರು ಮೈ ಕೊಳೆಯಾದರೆ ಏನು ಮಾಡ್ತೀವಿ ನಾವು? ಸ್ನಾನ ಮಾಡ್ತೀವಿ. ಬಟ್ಟೆ ಕೊಳೆದ್ರೆ ಏನು ಮಾಡ್ತೀವಿ? ಸೋಪಾಗಿ ಒಗ್ತೀವಿ. ಆದರೆ ಈ ಮನಸ್ಸಿನ ಕೊಳೆ ಏನು ಮಾಡ್ತೀರಿ ನೀವು? ಮನಸ್ಸಿನ ಕೊಳೆಯಾದಾಗ ಏನು ಮಾಡಬೇಕು ಹೇಳಿ? ನಾವು ನಾಮಸ್ಮರಣೆ ಮಾಡಬೇಕು, ದೇವಿ ನಾಮಸ್ಮರಣೆ ಮಾಡಬೇಕು. ಆ ದೇವಿ ನೆನ್ಕೊಂಡಾಗ ಮಾತ್ರ ಎಲ್ಲವೂ ಪರಿಶುದ್ಧವಾಗುತ್ತೆ. ಈಗ ನಾವು ಎಲ್ಲಿ ಹೋದರೂ ಕೂಡ ಯಾಕೆ ಈ ಸ್ಥಳಗಳಿಗೆ ಬರಬೇಕು, ಭಾಗವಹಿಸಬೇಕು ಅಂತ ಹೇಳಿದ್ರೆ, ಇಂಥ ಸನ್ನಿಧಿ ಬರುವುದೇ ಒಂದು ಪವಾಡ. ಈ ಸನ್ನಿಧಿ ಬಂದು ಭಾಗವಹಿಸ್ತೀವಲ್ಲ, ಇನ್ನು ದೇವತಾ ಕಾರ್ಯಗಳಲ್ಲಿ ಭಾಗವಹಿಸುವುದೇ ಒಂದು ಸ್ನಾನ ಅಂತದ್ದು. ಹಿರಿಯವರು ಹೇಳ್ತಾರೆ, ಒಳ್ಳೆ ಸುದ್ದಿಗಳು, ಒಳ್ಳೆ ಮಾತುಗಳನ್ನು ಕೇಳೋದು, ಒಳ್ಳೆ ಯತಿಗಳನ್ನು ಸಂದರ್ಶನ ಮಾಡೋದು, ಒಳ್ಳೆ ಗುರುಗಳ ಸಂದರ್ಶನ ಮಾಡೋದು, ಅವ್ರ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡೋದು, ದೇವಸ್ಥಾನಕ್ಕೆ ಬರೋದು, ಇದೇ ನಿಜವಾದ ಸ್ಥಾನವಂತೆ. ಯಾಕಂದರೆ ಇಲ್ಲಿ ಬಂದಾಗ ನೀವು ಎಲ್ಲವನ್ನೂ ಮರೆತು ಬಿಡ್ತೀರ. ಒಂದೇ ಜ್ಞಾಪಕ, ನಾವು ಇಲ್ಲಿ ಬಂದಿದ್ದೇವೆ, ತಾಯಿ ಒಳ್ಳೇದಬೇಕು, ಕೊಟ್ಟು ಚೆನ್ನೈ ಒಳ್ಳೇದು ಮಾಡಬೇಕು ಅಂತೇಳಿ. ಯಾಕೆಂದರೆ ಬೆದರದ ಉದ್ಯಮಿ ಶ್ರೀಪತಿ ಭಟ್ರ ಪಾತಿರ್ದು ಇಂಚಿನ ಪುಣ್ಯ ಕಾರ್ಯಡು ಪಾಲ್ದೆ ತೊನ್ನಿರ ಅವಕಾಶ ತಿಕ್ಕನ ಪೆರ್ಮೆದ ಸಂಗತಿಯಿಂದ ಪಂಡಿರು. ಮನುಷ್ಯನ ಜೀವನ ಹುಟ್ಟು ಆಕಸ್ಮಿಕ, ಸಾವು ಯಾವಾಗಲೂ ಶಾಶ್ವತವೇ, ಯಾವಾಗ ಅಂತ ಗೊತ್ತಿಲ್ಲ. ಅದು ಮಾತ್ರ ವಿಶೇಷತೆ ಇರೋದು. ಅಂಥದ್ರಲ್ಲಿ ನಾವು ಮಾಡುವಂಥ ಇಂತಹ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದಾಗ ಖಂಡಿತವಾಗಿಯೂ ಆ ಭಗವಂತ ನಮ್ಮ ಇಚ್ಛೆಯನ್ನು ಖಂಡಿತವಾಗಿ ಈಡೇರಿಸ್ತಾರೆ. ಹೆಚ್ಚು ಮಾತಾಡದೆ ಇವತ್ತಿನ ಈ ಒಂದು ಸುಂದರ ಸಮಾರಂಭದಲ್ಲಿ ಒಳ್ಳೆಯ ಒಂದು
ಧಾರ್ಮಿಕ ಕೆಲಸದಲ್ಲಿ ನನಗೂ ಕೂಡ ಅವಕಾಶ ನೀಡಿದ್ದಕ್ಕಾಗಿ ಇಲ್ಲಿಯ ಸಮಿತಿಯ ಸರ್ವ ಸದಸ್ಯರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳುತ್ತಾ, ಬೇತೆ ಬೇತೆ ವಲಯದ ಧಾರ್ಮಿಕ ಸಾಮಾಜಿಕ ನಾಯಕರು ಜೀರ್ಣೋದ್ಧಾರ ಬ್ರಹ್ಮಕಲಶ ಬೊಕ್ಕ ಆಡಳಿತ ಸಮಿತಿದಕ್ಕಲು ಪಾಲ್ದೆ ತೊಂದಿರು. ದಿನೇಶ್ ಸುವರ್ಣ ರಾಯಿ ಕಾರ್ಯಕ್ರಮ ಸುಧಾರ್ಥ ಕುರಿಯರು.